ಕರಾವಳಿಯ ದೈವಾರಾಧನೆ ಹಾಗೂ ತುಳು ಸಂಸ್ಕೃತಿಯ ಮೂಲಕತೆ ಹೊಂದಿರುವ ಪಿಂಗಾರ ತುಳು ಸಿನಿಮಾ 2019ನೇ ಸಾಲಿನ 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಆರ್ ಪ್ರೀತಂ ಶೆಟ್ಟಿ ನಿರ್ದೇಶನದ ಸಿನಿಮಾವನ್ನ ಅವಿನಾಶ್ ಯು ಶೆಟ್ಟಿ ಹಾಗೂ ಮಂಜುನಾಥ್ ರೆಡ್ಡಿ ನಿರ್ಮಿಸಿದ್ದಾರೆ. ಕರಾವಳಿಯ ಭೂತಾರಾಧನೆ ಮತ್ತು ತುಳು ಸಂಸ್ಕೃತಿಯ ಮೂಲಕತೆ ಹೊಂದಿರೋ ಈ ಸಿನಿಮಾದಲ್ಲಿ ನೀಮಾರೆ, ಶರಣ್ ಶೆಟ್ಟಿ, ಉಷಾ ಭಂಡಾರಿ, ಗುರು ಹೆಗ್ಡೆ, ಸಿಂಚನಾ ಚಂದ್ರಮೋಹನ್, ಸುನಿಲ್ ನೆಲ್ಲಿಗುಡ್ಡೆ, ರಂಜಿತ್ ಸುವರ್ಣ ಮತ್ತು ಪ್ರಶಾಂತ್ ಸಿಕೆ ಮೊದಲಾದವರು ಅಭಿನಯಿಸಿದ್ದಾರೆ. ವಿ ಪವನ್ ಕುಮಾರ್ ಛಾಯಾಚಿತ್ರಗ್ರಹಣವನ್ನ ಮಾಡಿದ್ದಾರೆ. ಶಶಿರಾಜ್ ಕಾವೂರು ಸಂಭಾಷಣೆ, ಅಮೃತ ಸೋಮೇಶ್ವರ್, ಶಶಿರಾಜ್ ರಾವ್ ಸಾಹಿತ್ಯವನ್ನ ಬರೆದಿದ್ದಾರೆ. ಮೈಮ್ ರಾಮದಾಸ್ ಹಾಗೂ ಶೀಲಾ ನಾಡೋಳ್ಳಿ ಸಂಗೀತ, ಗಣೇಶ್ ನೀರ್ಚಾಲ್, ಶೇಷಾಚಲ ಕುಲಕರ್ಣಿ ಸಂಕಲನ ನಡೆಸಿದ್ದಾರೆ. ಪಿಂಗಾರ ಸಿನಿಮಾದಲ್ಲಿ 1960ರಿಂದ 2019ರವರೆಗಿನ ಕಾಲಘಟ್ಟವನ್ನ ಚಿತ್ರದಲ್ಲಿ ತೋರಿಸಲಾಗಿದೆ. ಅನ್ಯಾಯ ಮಾಡಿದವರನ್ನ ದೈವದೇವರು ಯಾವ ರೀತಿ ಶಿಕ್ಷಿಸುತ್ತಾರೆ ಎಂಬುದು ಚಿತ್ರದಲ್ಲಿದೆ. ಚಿತ್ರದಲ್ಲಿ 3 ತಲೆಮಾರಿನ ಜೀವನದ ಇಣುಕು ನೋಟವಿದೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ಜರುಗಿದ 12ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಚಲನಚಿತ್ರ ಸ್ಪರ್ಧೆ ವಿಭಾಗ ಮತ್ತು ಭಾರತೀಯ ಚಲನಚಿತ್ರ ಸ್ಪರ್ಧೆ ವಿಭಾಗದಲ್ಲಿ ಆಯ್ಕೆಯಾಗಿದ್ದ ಪಿಂಗಾರ ತುಳು ಚಲನಚಿತ್ರವು 2 ವಿಭಾಗಗಳಲ್ಲಿ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿ ವಿಶೇಷ ನೆಟ್ಪ್ಯಾಕ್ ಅಂತಾರಾಷ್ಟ್ರೀಯ ತೀರ್ಪುಗಾರರ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಇನ್ನು ವಿ4 ನ್ಯೂಸ್ ಕರ್ನಾಟಕ ಖ್ಯಾತಿಯ ಕಾಮಿಡಿ ಪ್ರೀಮಿಯರ್ ಲೀಗ್ನ ಸೀಸನ್ 2ರ ತೆಲಿಕೆದ ತೆನಾಲಿ ತಂಡದ ಸುನಿಲ್ ನೆಲ್ಲಿಗುಡ್ಡೆ ಅವರು ಪಿಂಗಾರ ಚಿತ್ರದಲ್ಲಿ ದೈವತ ಪಾತ್ರವನ್ನ ನಿರ್ವಹಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಸುನಿಲ್ ನೆಲ್ಲಿಗುಡ್ಡೆ ಅವರ ತಂಡ ತೆಲಿಕೆದ ತೆನಾಲಿ ಕಾಮಿಡಿ ಪ್ರೀಮಿಯರ್ ಲೀಗ್ನ ಸೀಸನ್ 3ರ ಫೈನಲ್ ಹಂತಕ್ಕೆ ತಲುಪಿದೆ.